ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಆಶ್ರಯದಲ್ಲಿ ನಡೆಯುತ್ತಿರುವ ಲೀಗ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷರಾದ ಎನ್ಎ ಹಾರಿಸ್ ಅವರು ಭೇಟಿ ನೀಡಿ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸಿ ರಾಜ್ಯ ರಾಷ್ಟ್ರೀಯ ಮಟ್ಟದ ಆಟಗಾರರನ್ನ ತಯಾರು ಮಾಡಲು ಹೆಚ್ಚಿನ ಮುತುವರ್ಜಿ ವಹಿಸಲು ತಿಳಿಸಿದರು. ಮಂಗಳೂರು ನಮ್ಮೂರೇ, ನಮಗೇನು ಬೇರೆ ಏನಲ್ಲ. ನಾನು ಈಗ ನೀವು ಮಾತಾಡಿದ ಹಾಗೆ ನೀವು ಗ್ರೌಂಡಿಗೆ ಒಂದು ಪೇಪರ್ ಮೂವ್ ಮಾಡಿ ಅಪ್ಲಿಕೇಶನ್ನ ನಾವು ಅದ್ರ ಮೇಲೆ ವರ್ಕೌಟ್ ಮಾಡೋಣ. ನಂತರ KSFA ಖಂಡಿತವಾಗಿ ಇಡೀ ರಾಜ್ಯದಲ್ಲಿ ಫುಟ್ಬಾಲ್ ಬೆಳೆಸಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಪ್ರತಿದಿನ 24/7 ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ಆಲ್ ಇಂಡಿಯಾ ಫುಟ್ಬಾಲ್ ಅಸೋಸಿಯೇಷನ್ನ AGM ಅಲ್ಲಿ ಕೂಡ ನಾವು ಮಾತಾಡಿದ್ದೀವಿ. ಅಲ್ಲಿನೂ ಕಳೆದ ಈಗ 2 ವರ್ಷದಿಂದ ಚುನಾವಣೆ ಇಲ್ಲದೆ ಹಳೆ ಕಮಿಟಿ ನಡೀತಾ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅವರು ನಮಗೆ ರಾಜ್ಯಕ್ಕೆ ಏನೂ ಅಲ್ಲಿಂದ ನಮ್ಗೆ ಸಹಾಯ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಪ್ರಸ್ತಾವನೆ ಮಾಡಿದ್ದೀನಿ ನಾನು. ಅಲ್ಲಿ ಆದಷ್ಟು ಬೇಗ ಅಲ್ಲಿ ಕೂಡ ಈಗ ಒಂದು ಹೊಸ ಕಮಿಟಿ ಮಾಡ್ತಾ ಇದ್ದಾರೆ. ನಮ್ಗೆ ಜವಾಬ್ದಾರಿಯನ್ನು ಕೊಟ್ಟು ಆ ಕಮಿಟಿ ಮುಖಾಂತರ ನಾವು ಅಲ್ಲಿ ಕೂಡ ಒಂದು ಹೊಸ ಕಮಿಟಿಯನ್ನು ತರುವಂಥದ್ದು. ಹಾಗೆ ಇಡೀ ದೇಶದಲ್ಲೇ, ಯಾಕೆಂದರೆ ನೋಡಿ, ಫುಟ್ಬಾಲ್ ಆಡಲಿಕ್ಕೆ ಒಂದು ಬಾಲು, ಒಂದು ಗ್ರೌಂಡು, 2 ಪೋಲ್ ಇದ್ದರೆ ನಾವು ಫುಟ್ಬಾಲ್ ಆಡ್ಬೋದು. ಬೇರೆ ಕ್ರೀಡೆ ಥರ ಭಾಳಷ್ಟು ಖರ್ಚಿಲ್ಲ, ಬಡವರು ಎಲ್ಲರೂ ಆಟ ಆಡೋಕ್ಕಾಗುವಂಥ ಒಂದು ಆಟ. ಆಮೇಲೆ ಈ ನಮ್ಮ ಮುಂದಿನ ಪೀಳಿಗೆ ಯುವಕರನ್ನ ಫುಟ್ಬಾಲ್ ಆಡಿಸದೆ ಹೋದರೆ ಜೀವನದಲ್ಲಿ ಅವರು ಯಾವ ಆಟನೂ ಆಟ ಆಡ್ಲಿಕ್ಕೆ ಸಾಧ್ಯವಾಗಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ವತಿಯಿಂದ ಎನ್ಎ ಹಾರಿಸ್ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷರಾದ DM ಅಸ್ಲಂ, ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಸದಸ್ಯ ವಿಜಯ ಸುವರ್ಣ, ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಕಾರ್ಯದರ್ಶಿ ಹುಸೇನ್ ಬೋಳಾರ್, ಖಜಾಂಚಿ ಅನಿಲ್ PB, ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಕೋಚ್ ಥಾಮಸ್, ಫಯಾಜ್, ಖಾಲಿದ್, ಫಿರೋಜ್, ಹರಿಶ್ಚಂದ್ರ ಬೆಂಕರಿ, ಆರಿಫ್ ಉಚ್ಲಾ, ಅಬ್ದುಲ್ ಸಲಾಂ, ಚೇತನ್ ಬೆಂಕ್ರೆ, ಈಸಾ ಪಟೇಲ್, ಆನಂದ್ ಶೆಟ್ಟಿ ಮುಂತಾದವರು ಈ ವೇಳೆ ಉಪಸ್ಥಿತರಿದ್ದರು.